ಮಂಗಳೂರಿನ ಕೂಳೂರು ಕಮಾನು ಸೇತುವೆಯ ತಡೆಗೋಡೆಗೆ ಕಾರೊಂದು ಡಿಕ್ಕಿ ಹೊಡೆದು ಚಾಲಕ ಭಟ್ಕಳ ಮೂಲದ ಮೊಹಮ್ಮದ್ ಇಫಾಮ್ ಶಾಬಾದ್ರಿ ಎಂಬುವರು ಗಾಯಗೊಂಡು ಬಳಿಕ ಮೃತಪಟ್ಟಿರುವ ಘಟನೆ ಮಂಗಳವಾರ ನಸುಕಿನ 1:30 ವೇಳೆಗೆ ನಡೆದಿದೆ. ಮೊಹಮ್ಮದ್ ಮಲ್ಫಾ ಗಂಭೀರ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಿನಲ್ಲಿದ್ದ ಮೊಹಮ್ಮದ್ ಔಫ್, ಮೊಹಮ್ಮದ್ ನುಹಾ, ದಾಮಿಸ್ ರುಕ್ಕುದ್ದೀನ್ ಅಪಾಯದಿಂದ ಪಾರಾಗಿದ್ದಾರೆ. ಯುವಕರ ತಂಡ ಪ್ರವಾಸಕ್ಕೆಂದು ಭಟ್ಕಳದಿಂದ ಕೇರಳದ ವಯನಾಡಿಗೆ ಕಾರಿನಲ್ಲಿ ಸಾಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಫೆಬ್ರವರಿ 9ರಂದು ರಾತ್ರಿ ಭಟ್ಕಳದಿಂದ ಹೊರಟ ಕಾರು ತಡರಾತ್ರಿ 1:30 ವೇಳೆಗೆ ಕೂಳೂರು ತಲುಪಿದೆ. ಈ ವೇಳೆ ನಿದ್ರೆಯ ಮಂಪರಿನಲ್ಲಿ ಅಥವಾ ಇನ್ಯಾವುದೋ ಕಾರಣದಿಂದ ಇಫಾಮ್ ಚಲಾಯಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಕೂಳೂರು ಹಳೆಯ ಸೇತುವೆಯ ಬಲಭಾಗದ ಆವರಣ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಎಡಕ್ಕೆ ತಿರುಗಿ ಸೇತುವೆಯ ಎಡಬದಿಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ನಿಂತಿದೆ. ಪರಿಣಾಮ ಇಫಾಮ್ ಅವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲು ಕರೆದುಕೊಂಡು ಹೋಗ್ತಾ ಇದ್ದಾಗ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ. ಮೊಹಮ್ಮದ್ ಮಲ್ಫಾ ಅವರ ಕಾಲು, ಬಲಭುಜ, ಎಡಕೈಗೆ ಗಾಯವಾಗಿದೆ. ಕೂಳೂರು ಹಳೆ ಸೇತುವೆಯಲ್ಲಿ ಕಮಾನು ಆಕಾರದ ತಡೆಗೋಡೆ ಇದೆ. ಇದು ಹೆಚ್ಚು ಗಟ್ಟಿಮುಟ್ಟು ಆಗಿರುವುದರಿಂದ ಕಾರು ಡಿಕ್ಕಿ ಹೊಡೆದರೂ ಸೇತುವೆಯಿಂದ ಕೆಳಕ್ಕೆ ಬಿದ್ದಿಲ್ಲ. ಒಂದು ವೇಳೆ ಕೆಳಕ್ಕೆ ಬಿದ್ದಿದ್ದರೆ ಹೆಚ್ಚಿನ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು ಎಂದು ಪೊಲೀಸರು ಅಭಿಪ್ರಾಯಪಟ್ಟಿದ್ದಾರೆ. ಘಟನೆಯ ಸಂಬಂಧ ಮಂಗಳೂರು ಉತ್ತರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. Dame,